ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಹೋಗಿ ಮಾತಾಡ್ತಾ ಇರೋದು. ಲೈವ್ ಬರೋ ಕಾರಣ ಏನಪ್ಪ ಅಂತಂದರೆ, ಮುಖ್ಯವಾಗಿ 3 ವಿಷಯಗಳು ಮಾತಾಡಬೇಕಾಗಿತ್ತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ. ಏನಪ್ಪ 3 ವಿಷಯಗಳು ಅಂತಂದರೆ, ಒಂದು, ಈಗ ಮೆಜೆಸ್ಟಿಕ್ 20 ವರ್ಷ ಸಂಭ್ರಮ ಆಚರಣೆ ಫಂಕ್ಷನ್ ನಡೀತು. ಆ ಫಂಕ್ಷನಲ್ಲಿ ದರ್ಶನ್ ಅವರು ನಿರ್ಮಾಪಕರ ಬಗ್ಗೆ ಮಾತಾಡಿದ್ದಾರೆ. ಅದೊಂದು ಕ್ಲಾರಿಟಿ ಮಾಡಬೇಕಾಯಿತು. ಮತ್ತು ಇನ್ನೊಂದು, ದರ್ಶನ್ ಅವ್ರು ಬಿಟ್ಟು ನಮ್ಮ ಬೇರೆ ಆ ಚಿತ್ರದಲ್ಲಿ ನಟಿಸಿದಂತಹ ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞರು ಮತ್ತು ಚಿತ್ರದ ನಟರುಗಳಿಗೆ ಮತ್ತು ಅವ್ರಿಗೆಲ್ಲ ಒಂದು ಕ್ವಶನ್ ಕೇಳಬೇಕಾಯ್ತು, ಅದು ಬಂದಿದೆ. ಮತ್ತು ಇನ್ನೊಂದು ಮುಖ್ಯವಾಗಿ, ನಮ್ಮ ಪ್ರಸನ್ನ ಚಿತ್ರದ ಮಾಲೀಕರು ಆನಂದಪ್ಪ ಅನ್ನೋರು ಒಂದು ಮೆಜೆಸ್ಟಿಕ್ ಚಿತ್ರ ಇದರಲ್ಲಿ ಫಂಕ್ಷನಲ್ಲಿ 1-2-3 ಹೇಳಿಕೆಗಳು ಕೊಟ್ಟಿದ್ರು. ಅದು ಎಷ್ಟು ಸರಿ ಅಂತ ಅದನ್ನು ನಿಮಗೆ ಕೇಳೋಕ್ಕೆ ಅಂತ ಬಂದಿದ್ದೀನಿ. ದಯಮಾಡಿ ಇದ್ರ ಬಗ್ಗೆ ದರ್ಶನ್ ಅವ್ರಿಗೆ ದಯವಿಟ್ಟು ದರ್ಶನ್ ಅವರು ಇದನ್ನು ನೋಡಬೇಕು, ನೀವು ಕ್ಲಾರಿಟಿ ಕೊಡಬೇಕು. ಏನಕ್ಕೆ ಅಂತಂದರೆ, ತಪ್ಪು ಯಾರು ಮಾಡಿದ್ರು ತಪ್ಪೇ. ಅದಕ್ಕೋಸ್ಕರ ನಾನು ಈ ತಪ್ಪನ್ನ ಕನ್ನಡ ಜನಕ್ಕೆ, ನಿಮ್ಮ ಅಭಿಮಾನಿಗಳಿಗೆ, ಯಾರಿಗೆ ಆಗಲಿ, ಯಾರೇ ತಪ್ಪು ಮಾಡಿದ್ರೆ ತಪ್ಪು ಅನ್ನೋದನ್ನ ಇದಕ್ಕೋಸ್ಕರ ಬಂದಿದ್ದೀನಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಸರ್, ನಿಮ್ಗೆ ಮೊದಲು ನೀವು ಕನ್ನಡ ಚಿತ್ರರಂಗದಲ್ಲಿ ನೀವು ಒಂದು ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಕಷ್ಟದಿಂದ ಬಂದು ಒಳ್ಳೆ ಹೆಸರು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಸರು ತರ್ತಾ ಇದ್ದೀರಾ. ಅದರಲ್ಲಿ 2 ಮಾತಿಲ್ಲ. ಆ ವಿಷಯ ಮಾತಾಡೋದಕ್ಕೆ ನಾನು ಚಿಕ್ಕವನಾಗ್ತೀನಿ. ನಿಮ್ಮ ಶ್ರಮದಿಂದ ನೀವು ಇಷ್ಟು ಬೆಳೆದಿದ್ದೀರಾ, ಅದು ಒಪ್ಪಂತೀನಿ. ಆದರೆ ಏನಪ್ಪ ಇದು ಈ ವಿಷಯ ಅಂತಂದರೆ, ಮೆಜೆಸ್ಟಿಕ್ ಚಿತ್ರದ ನಿಜವಾದ ನಿರ್ಮಾಪಕರು ಯಾರು? ದಯವಿಟ್ಟು ದರ್ಶನ್ ಅವರು ಇದಕ್ಕೊಂದು ಕ್ಲಾರಿಟಿ ಕೊಡಬೇಕು. ಯಾಕಪ್ಪ ಅಂತಂದರೆ, ನೀವು ಹೇಳಿದ್ದೀರಲ್ಲ ಸರ್, ನಿಮಗೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು, ಕನ್ನಡ ಚಿತ್ರರಂಗದಲ್ಲಿ ಈಗಿನ ಬೆಳವಣಿಗೆಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ಬೋದು, ಏನೇ ಆಗಿರ್ಬೋದು, ನೀವು ಹತ್ತಿದ ಮೆಟ್ಲನ್ನ ಯಾವ ರೀತಿ ನೀವು ಮರೆಯೋಕ್ಕೆ ಪ್ರಯತ್ನ ಎಷ್ಟು ಅವ್ರನ್ನ ಮರೆಯೋದು ತಪ್ಪು, ಎಷ್ಟು ಒಳ್ಳೆಯದು ಹೇಳಿ. ನೀವೇನೆ MG ರಾಮಮೂರ್ತಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಮತ್ತು ರಮೇಶ್ ಅವ್ರ ಬಗ್ಗೆ ಪ್ರೊಡ್ಯೂಸರ್ ಅವರೇ ನನ್ನ ಕಾಪಾಡಿದ್ದು, ಅವರೇ ನನಗೆ, ನನ್ನ ಮಗನಿಗಾಗಲಿ ನನ್ನ ಹೆಂಡತಿಗಾಗಲಿ ಕೇಳಕ್ಕೆ ಅಧಿಕಾರ ಇದೆ ಅವ್ರಿಗೆ ಅಂತ ಹೇಳ್ತಾ ಇದ್ದೀರಲ್ಲ. ಮೆಜೆಸ್ಟಿಕ್ ಚಿತ್ರದ ಮೂಲ ಸೂತ್ರಧಾರಿ PN ಸತ್ಯ ಅವರು, ಅದಕ್ಕೆ ನಿರ್ಮಾಪಕರಾಗಿ ಬಂದವರು ಭಾಮಾ ಹರೀಶ್ ಅವರು. ನೀವು ಈಗ ರಿಲೀಸ್ಗೆ ಪೋಸ್ಟರ್ ಡಿಸೈನ್ ಚೇಂಜ್ ಮಾಡ್ಬೋದು, ಇದು ಮಾಡ್ಬೋದು. ನೀವು ಬುಕ್ ಮೈ ಶೋ ಓಪನ್ ಮಾಡಿ ನೋಡಿ, ಇಲ್ಲ ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ಮೊದಲೇ ಹೆಸರು ಬರೋದೆ ಭಾಮಾ ಹರೀಶ್, ಉಲ್ಲಾಸ್ ಎಂಟರ್ಪ್ರೈಸಸ್ ಅಂತ ಹೆಸರಿರುತ್ತೆ. ಅದನ್ನ ಯಾಕೆ ನೀವು ಬರೀ ಪೋಸ್ಟರ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ನೀವು ಇದು ಮಾಡ್ಬಿಟ್ರೆ ಆಗ್ಬಿಡುತ್ತಾ? ಏನೇ ಮನಸ್ತಾಪ ಇರಲಿ, ಏನೇ ಆಗಲಿ ಸರ್, ನೀವು ಒಂದು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕೆ ಭಾಮಾ ಹರೀಶ್ ಅವರು ಮುಖ್ಯವಾದಂಥ ಪಾತ್ರಧಾರಿಯಾಗಿದ್ದಾರೆ ಅಲ್ವಾ? ನೀವು ಸುದೀಪ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಹೇಳಿದ್ದೆ, ಇದು ಮಾಡಿದ್ದೆ, ಅದು ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಏನಕ್ಕೆ ಅಂದರೆ, ಅದು ಅವ್ರವ್ರಿಗೆ ಸಂಬಂಧಪಟ್ಟಂಥ ವೈಯಕ್ತಿಕವಾದಂಥ ವಿಚಾರ. ಅವ್ರು ಹೇಳಿದ್ರು ಇಲ್ವೋ ಅದು ನಾವು ಪರಿಶೀಲನೆ ಮಾಡೋಕ್ಕಾಗಲ್ಲ. ಆದರೆ ಅವರು ತಪ್ಪು ಸುಳ್ಳು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಸುದೀಪ್ ಅವರಿಗೆ ನೀವು ಮಾತಾಡೋದೇ ಬಿಟ್ಬಿಟ್ಟು, ಕನ್ನಡ ಚಿತ್ರರಂಗದಲ್ಲಿ ನೀವು ತುಂಬ ಕುಚುಕು ಗೆಳೆಯರಾಗಿದ್ದವರು, ಅವ್ರು ಸುಳ್ಳು ಹೇಳಿದ್ರು ಅನ್ನೋ ಒಂದೇ ಒಂದು ಮಾತಿಗೆ ನನ್ನ ರೆಕಮೆಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತನ್ನ ಬಿಟ್ಬಿಟ್ಟಿದ್ದೀರಾ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಅವ್ರಿಗೆ ಶಿಕ್ಷೆ ಹೇಳ್ತಲ್ಲ, ಈ ರೀತಿಯಲ್ಲಿ ಮಾತಾಡೋದು ಬಿಟ್ಬಿಟ್ಟು ಒಂದು ಪನಿಷ್ಮೆಂಟ್ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀರಲ್ಲ. ಈಗ ನೀವು ಕನ್ನಡ ಚಿತ್ರರಂಗದಲ್ಲಿ ಭಾಮಾ ಹರೀಶ್ ಅವರು ಮುಖ್ಯವಾದಂಥ ಚಿತ್ರದ ನಿರ್ಮಾಪಕರು. ನೀವು ಅವ್ರು ಎಲ್ಲೇ ಒಂದು ಫಂಕ್ಷನ್ ಹೋಗಲಿ, ಏನೇ ಆಗಲಿ, ನೀವು ಅವ್ರ ಹೆಸರು ಹೇಳ್ತಾ ಇಲ್ಲ. ಯಾಕೆ? ನಿಮ್ಗೆ ಅವ್ರಿಗೂ ಏನಾದರೂ ವೈಯಕ್ತಿಕವಾಗಿದ್ದ ಅಂತಂದರೆ ನೀವು ಅವ್ರ ಬಗ್ಗೆ ನೀವು ಹೊಗಳೋದು ಬೇಕಾಗಿಲ್ಲ. ಚಿತ್ರದ ನಿರ್ಮಾಪಕರು ನೀವು ಹೇಳ್ತಿರಲ್ಲ, MG ರಾಮಮೂರ್ತಿ ಮತ್ತು ರಮೇಶ್ ಹೇಳ್ತಾ ಇದ್ರಲ್ಲ ಸರ್, ಅವ್ರು ನಿರ್ಮಾಪಕರಾಗಿ ಚಿತ್ರಕ್ಕೆ ಬಂದವರಲ್ಲ, ಫೈನಾನ್ಸರ್ ಆಗಿ ಬಂದವರು. ನಿಮ್ಮನ್ನ ಬೆಳೆಸಬೇಕು ಮಾಡಬೇಕು ಅಂತಿದ್ರೆ ಫೈನಾನ್ಸರ್ ಕೊಟ್ಟವರು, ಏನೇ ಲಾಭ ಹೇಳಿದ್ರೆ ನಿಮ್ಗೆ ಬೆಳೆಸಬೇಕಾಯ್ತು ಸರ್. ನೀವು ಯಾವ ರೀತಿ ನೀವು ರಾಮಮೂರ್ತಿ ಅವ್ರನ್ನ ಮತ್ತು ರಮೇಶ್ ಅವ್ರನ್ನ ಇದು ಮಾಡ್ತೀರಾ? ಮುಖ್ಯವಾಗಿ ಸಿನಿಮಾ ಸ್ಟಾರ್ಟ್ ಮಾಡಿದೆ ಭಾಮಾ ಹರೀಶ್ ಅವರು. ಭಾಮಾ ಹರೀಶ್ ಉಲ್ಲಾಸ್ ಎಂಟರ್ಪ್ರೈಸಸ್ ಇಂದನೇ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಇದೆಲ್ಲ ಇದು ಸತ್ಯ ತಾನೆ? ಈ ಸತ್ಯ ಜನಗಳಿಗೆ ಯಾಕೆ ಮುಚ್ಚಿಕ್ತಾ ಇದ್ದೀರಾ? ನಿಮ್ಮ ಮನಸ್ತಾಪ ಏನೇ ಆಗಲಿ, ಇದು ಹೇಳ್ತಾ ಇಲ್ಲ. ನೀವು ಸುದೀಪ್ ಅವರಿಗೆ ಸುಳ್ಳು ಹೇಳಿದ್ರು ಅಂತ ನೀವು ಅವ್ರ ಮೇಲೆ ತಪ್ಪು ಅಂತ ನೀವು ಸಾಧಿಸೋದೇ ಸತ್ಯ ಆದರೆ, ನೀವು ಹೇಳ್ತಾ ಇರೋದು ಸುಳ್ಳಲ್ವಾ? ನೀವು ಅಭಿಮಾನಿಗಳಿಗೆ ಮಾಹಿತಿ ಕೊಡ್ತಾ ಇರೋದು ಸುಳ್ಳಲ್ವಾ? ಭಾಮಾ ಹರೀಶ್ ಬಿಟ್ಬಿಟ್ಟು ನೀವು ಅವ್ರ ಹೆಸರಿಬ್ಬರು ಬಿಟ್ಬಿಟ್ಟು ಫೈನಾನ್ಸ್ಗೆ ಅಂತ ಬಂದವರು, ಆಮೇಲೆ ನಿರ್ಮಾಪಕರಾಗಿ ಬಂದು ಸೇರಿದಂಥ MG ರಾಮಮೂರ್ತಿ ಅವರೇ ನಮಗೆ ಅನ್ನ ಕೊಟ್ಟವರು, ತಟ್ಟೆ ಕೊಟ್ಟವರು ಅಂತ ಹೇಳ್ತಾ ಇದ್ದೀರಲ್ಲ. ಅವರು ದಯವಿಟ್ಟು ನೀವು ಎಲ್ಲೆಲ್ಲಿ ಸಿನಿಮಾಗೆ ಎಷ್ಟು ಕಷ್ಟ ಬಿದ್ದರೆ ಏನು ಮಾಡಿದ್ರಿ ಇವಾಗ ಹೇಳ್ತಾ ಇಲ್ಲ. ನಿಮ್ಗೆ MG ರಾಮಮೂರ್ತಿ ಪಕ್ಕ ಕಡೆಯಿಂದನೇ ನಿಮಗೆ ಒಳ್ಳೇದಾಗಿರಲಿ, ಅದ್ರ ಬಗ್ಗೆ ನಾವು ಕೇಳಕ್ಕೆ ಬರಲ್ಲ. ಅದು ಸತ್ಯನೂ ಇರ್ಬೋದು, ಇದು ಅನಾಜಿ ನಾಗರಾಜ್ ಕಡೆಯಿಂದನೇ ಬಂದಿರ್ಬೋದು. ಆದರೆ ನೀವು ಅಟ್ಲೀಸ್ಟು
ಒಂದು ಕೃತಜ್ಞತೆ ಆದ್ರೂ ಸಲ್ಲಿಸಬೇಕಾಯ್ತು. ಬಾಮಾರಿಸು ಒಬ್ರು ಯಾರ್ಯಾರ ಹಲವಾರು ನಿರ್ಮಾಪಕರು ಇದು ಮಾಡೋದಲ್ಲ, ಬಾಮಾರಿಸ್ ಅವ್ರ ಹೆಸರು ಹೇಳ್ಬೇಕಾಯ್ತು. ಏನಕ್ಕೆ ಅಂದ್ರೆ ಅವರು ಕನ್ನಡ ಚಿತ್ರರಂಗದಲ್ಲಿ ತುಂಬಾ ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ವಾಣಿಜ್ಯ ಮಂಡಳಿಯಲ್ಲಿ ಅವ್ರದೇ ಆದಂತ ಒಂದು ಸ್ಥಾನಮಾನ ಇದೆ, ಅವ್ರಿಗೂ ಅಂತ ಒಂದು ಗೌರವ ಇದೆ. ನೀವು ಬಾಮಾರಿಸ್ ಅನ್ನೋ ಹೆಸರನ್ನ ತೆಗೆದ್ಬಿಟ್ಟು ಮನಸ್ಸಿಗೆ ಹೇಳ್ತಾ ಇಲ್ವಾ, ಎಷ್ಟು ನೋವು ಮಾಡಿದ್ರೆ ನಿಮ್ಗೆ. ಸುದೀಪ್ ಅವರು ನಾನು ಆಕ್ಟಿಂಗ್ ಚಾನ್ಸ್ ಕೊಟ್ಟಿದ್ದು ಅಂತ ಹೇಳಿದ್ಕೆ ನೀವು ಅಷ್ಟು ನೋವು ತಿಂದಿರ್ಬೇಕಾದ್ರೆ, ನೀವು ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿದವ್ರ ಹೆಸರನ್ನೇ ತೆಗೆದಾಕ್ಬಿಟ್ಟು MG ರಾಮಮೂರ್ತಿ ಮತ್ತೆ ರಮೇಶ್ ಅಂತ ಒಬ್ಬ ಫೈನಾನ್ಸರ್ನ ನೀವು ತಲೆ ಮೇಲೆ ಕುಣಿಸ್ಕೊಂಡು ಜನಗಳಿಗೆ ತಪ್ಪು ರೀತಿಯಾದಂತಹ ತಿಳುವಳಿಕೆ ಇದು ಮಾಹಿತಿ ಕೊಟ್ಟಿದ್ದೀರಲ್ಲ, ಅದು ದಯಮಾಡಿ ತಪ್ಪು. ಚಿತ್ರ ಜನಗಳು ಯಾರೇ ತಪ್ಪು ಮಾಡೋದು ತಪ್ಪು ಅಂತ ಹೇಳ್ಬೇಕು. ಏನಕ್ಕೆ ಅಂದ್ರೆ ಇದೇ ರೀತಿ ನಾನು ದರ್ಶನ್ ಅವ್ರಿಗೆ ಅವಮಾನ ಆಗಿರೋ ಟೈಮಲ್ಲಿ ನಾನು ಬಿಟ್ಟಿಲ್ಲ. ರಾಜವಂಶದ ಅಭಿಮಾನಿಗಳಾಗಿರ್ಲಿ, ಸುದೀಪ್ ಅಭಿಮಾನಿಗಳಾಗಿರ್ಲಿ, ಮತ್ತೆ ನಮ್ಮ ಯಶ್ ಅಭಿಮಾನಿಗಳಾಗಿರಲಿ, ಯಾರೇ ರೀತಿಯಾದಂತಹ ಟ್ರೋಲರ್ಸ್ಗಳು ಕೆಟ್ಟದಾಗಿ ಮಾತಾಡೋವಾಗೆಲ್ಲ ನಾನು ಎಷ್ಟೋ ಸತಿ ಲೈವ್ ಬಂದಿದ್ದೀನಿ, ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ನಾನು ಸೈಬರ್ ಕ್ರೈಮಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದರಿಂದ ಸಿಕ್ಕಾಪಟ್ಟೆ ನಾನು ಬೇರೆ ಮಾಡಿದ್ದೀನಿ. ಈಗ ಮೊನ್ನೆ ಒಂದು 2 ತಿಂಗಳಿಗೆ ಮುಂಚೆ ಪುನೀತ್ ನಮನ ಕಾರ್ಯಕ್ರಮದಲ್ಲಿ ನಿಮ್ಗೆ ಒಳಗಡೆ ಬಿಡ್ದಾರೆ ಟೈಮಲ್ಲಿನೋ ಮೊದಲು ಧ್ವನಿ ಎತ್ತಿದ್ದೆ ನಾನು. ಸರ್ ನಿಮ್ಗೆ ಅವಮಾನ ಆಗಿದೆ, ನಿಮ್ಗೆ ಅವಮಾನ ಮಾಡಿದ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೌರವ ಕೊಡುವ ಸಿಗ್ಬೇಕಾಗಿತ್ತು. ದರ್ಶನ್ ಅವ್ರಿಗೆ ಅವಮಾನ ಮಾಡಿದ್ರಿ ಅಂತ ಧ್ವನಿ ಎತ್ತಿದ್ದು ನಾನೇ. ನಿಮ್ಮ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ನಮ್ಗೊಂದು ಗೌರವ ಇದೆ. ಕಷ್ಟದಿಂದ ಬೆಳೆದಂಥವ್ರು. ಏನಪ್ಪಾ ಅಂತಂದ್ರೆ ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡೋದು ತಪ್ಪು ಅನ್ನೋದನ್ನ ಜನಗಳು ತಿಳ್ಸೋಕ್ಕೋಸ್ಕರ ಲೈವ್ ಬಂದಿದ್ದೀನಿ. ಸರ್ ನಿಮ್ಗೆ ಏನೋ ಸಣ್ಣ ಪುಟ್ಟ ಬಾಮಾರಿಸ್ ಅವರಾಗ್ಲಿ, ಸುದೀಪ್ ಅವ್ರ ಮೇಲಾಗ್ಲಿ ನಿಮ್ಗೆ ಸಣ್ಣ ಪುಟ್ಟ ಏನೋ ಮಿಸ್ಟೇಕ್ ಇರುತ್ತೆ, ಅದ್ರ ಬಗ್ಗೆ ನೀವು ಏನೋ ಹೇಳಿದ್ದೀರಾ ಸರ್, ಅದಕ್ಕೆ ನಾನು ಒಪ್ಪಂತೀನಿ. ಹೋಗ್ಲಿ, ನಿಮ್ಮ ಮನಸ್ಸಿಗೆ ಏನೋ ಅವ್ರ ಹೆಸರು ಹೇಳಕ್ ಬರ್ಲಿಲ್ಲ, ಏನೋ ನಿಮ್ಮ ಮನಸ್ಸಿಗೆ ನೋವಾಗಿದೆ ಹೇಳಿರ್ತೀರ ಅಂತ. ನಿಮ್ಮ ಚಿತ್ರದಲ್ಲಿ ನಟಿಸಿದಂತಹ ಪೋಷಕ ನಟರು, ಹೀರೋಯಿನ್ ಆಗಲಿ, ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಸಾಹಸ ನಿರ್ದೇಶಕರಾಗಲಿ, ಇವ್ರಿಗೆಲ್ಲ ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲ? ನಿಮ್ಮ ಜನ್ಮಕ್ಕೆ ಪ್ರತಿಯೊಬ್ಬರು ಬಾಮಾರಿಸ್ ಪ್ರೊಡ್ಯೂಸರ್ ಇದರಿಂದ ನಿಮ್ಗೆ ದುಡ್ಡು ಬಂತ, ಬರೀ MG ರಾಮಮೂರ್ತಿ ಅವ್ರು ಬಂತ. ಅವ್ರೇನೋ ಅವ್ರು ದೊಡ್ಡವರು, ಅವ್ರಿಗೇನೋ ಮನ್ಸಿಗೆ ನೋವಾಗಿದೆ, ಅವ್ರು ಇರಲಿಲ್ಲ. ನಿಮ್ಗೆಲ್ಲ ಎಲ್ರಿ ಹೋಗಿತ್ತು, ಮಾನ ಮರ್ಯಾದೆ ಇಲ್ವೇನ್ರಿ ನಿಮ್ಗೆ? ಅವ್ರ ಹತ್ರದಿಂದ ಒಂದಿನ ಹೇಳ್ದಲ್ಲ, ಅಣ್ಣವ್ರು ಹೇಳಿದ್ದಾರೆ ಅನ್ನದಾತ ಪ್ರಭುಗಳು ಅಂತ ಹೇಳ್ಬಿಟ್ಟು. ಅನ್ನದಾತರು ಫಸ್ಟ್ ಪ್ರೊಡ್ಯೂಸರ್ಗೆ ಅನ್ನದಾತರು ಅಂತ ಹೇಳ್ತಾ ಇದ್ರು. ಅವರಿಂದ ನೀವು ದುಡ್ಡು ತಗೊಂಡು ನೀವು ಕೆಲಸ ಮಾಡಿ, ಅವ್ರು ಅಟ್ಲೀಸ್ಟ್ ಒಂದು ಅವ್ರು ತಿಳಿಸಿಲ್ಲ, ನೀವ್ ಹೇಳ್ಬೋತಾನೆ. ಸರ್ ಬಾಮಾರಿಸ್ ಅವರು ಮತ್ತೆ MG ರಾಮಮೂರ್ತಿ ಅವರು ನಮ್ಗೆ ಆ ಟೈಮಲ್ಲಿ ಕೆಲಸ ಕೊಟ್ಟಿದ್ರು, ಅವರಿಂದ ಸಿನಿಮಾ ಆಯ್ತು ಅಂತ ನೀವು ಯಾರಾದ್ರೂ ಒಬ್ರು ಪೋಷಕ ನಟರಾಗ್ಲಿ, ಹೀರೋಯಿನ್ ಆಗ್ಲಿ, ಡ್ಯಾನ್ಸ್ ಮಾಸ್ಟರ್ ಆಗ್ಲಿ, ಫೈಟ್ ಮಾಸ್ಟರ್ ಆಗ್ಲಿ, ಒಬ್ರು ಕೃತಜ್ಞತೆ ಇಲ್ವಲ್ರಿ ನಿಮ್ಗೆ? ನಿಮ್ದು ಒಂದು ಜನ್ಮಗಳೇನ್ರಿ? ಜನಗಳಿಗೆ ಒಳ್ಳೇದನ್ನ ತಿಳಿಸಿ, ತಪ್ಪು ಯಾರು ಮಾಡೋದು ತಪ್ಪೇ, ಅದ್ರ ಬಗ್ಗೆ ಯಾರೇ ಆಗ್ಲಿ ಕನ್ನಡಿಗರು ಸಹಿಸ್ಕೊಂಡು ಕುತ್ಕೊಳ್ಳಲ್ಲ. ಇಲ್ಲಿ ಬಾಮಾರಿಸ್ ಅವರು ಚಿತ್ರದ ಮೊದಲ ನಿರ್ಮಾಪಕರು, MG ರಾಮಮೂರ್ತಿ ಮತ್ತು ರಮೇಶ್ ಅವರು ಫೈನಾನ್ಸರ್ ಆಗಿ ಬಂದು ಅದು ಆಮೇಲೆ ಪ್ರೊಡ್ಯೂಸರ್. ಇದಕ್ಕೆ ಬಾಮಾರಿಸ್ ಅವರು ಸ್ಥಾನ ಕೊಟ್ಟ ಮೇಲೆ ಅವರು ಪ್ರೊಡ್ಯೂಸರ್ ಆಗಿರೋದು. ಮುಖ್ಯವಾದ ಮೊದಲ ನಿರ್ಮಾಪಕರು ಬಾಮಾರಿಸ್, ಉಲ್ಲಾಸ್ ಎಂಟರ್ಪ್ರೈಸಸ್. ನೀವು ಈಗ ಸಿನಿಮಾ ಥಿಯೇಟರ್ ಹೋಗ್ಬೇಕಾದ್ರೆ ನೋಡ್ಬೋದು, ಬಾಮಾರಿಸ್ ಅವ್ರ ಹೆಸರು ಇರುತ್ತೆ, ಉಲ್ಲಾಸ್ ಎಂಟರ್ಪ್ರೈಸಸ್ ಅಂತ ಇರುತ್ತೆ. ಈಗ ಮೆಜೆಸ್ಟಿಕ್ ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀರಾ ಪೋಸ್ಟರ್ಗಳಲ್ಲಿ, ಮತ್ತೆ ನಿರ್ಮಾಪಕರು MG ರಾಮಮೂರ್ತಿ ಹಾಕೊಂಡಿದ್ದೀರಾ. ಈಗ ಏನ್ ಖರ್ಚು ಮಾಡಿದ್ದೀರಾ ನೀವು ಮಾಡ್ಕೊಂಡಿದ್ದೀರಾ, ಕೃತಜ್ಞತೆ ಬೇಡ ರಾಮಮೂರ್ತಿ ಅವರೇ. ನಿಮಗೆ ಒಂದು ಪ್ರೊಡ್ಯೂಸರ್ ಸ್ಥಾನ ಕೊಟ್ಟಿದ್ದು ಬಾಮಾರಿಸ್ ಅವರು. ಅವ್ರವ್ರ ವೈಯಕ್ತಿಕ ದ್ವೇಷ, ಅವ್ರವ್ರಿಗೇನೋ ಮನಸ್ಸಿಗೆ ನೋವಾಗಿರುತ್ತೆ, ಒಬ್ಬ ಹೀರೋಗಳು ಹೇಳಿರಲ್ಲ. ನೀವು ಅಟ್ಲೀಸ್ಟ್ ಒಂದು ಕೃತಜ್ಞತೆಗಾದ್ರು ಅವ್ರ ಹೆಸರು ಹಾಕ್ಬೇಕಾಗಿತ್ತು, ಅದು ತಪ್ಪು. ಮತ್ತೆ ಇದು ಮೆಜೆಸ್ಟಿಕ್ ಚಿತ್ರದ ನಿಜವಾದ ನಿರ್ಮಾಪಕರು ಬಾಮಾರಿಸ್ ಅವರು. ನೀವು ದಯಮಾಡಿ ನಿಮ್ಮ ಮನಸ್ತಾಪ ಏನೇ ಇದ್ರು ಚಿತ್ರರಂಗದಲ್ಲಿ ನಿಮ್ಗೆ ಅಂತ ಒಂದು ಗೌರವ ಇದೆ, ನಿಮ್ಗೆ ಅಂತ ಕೋಟ್ಯಾಂತರ ಜನ ಅಭಿಮಾನಿಗಳು ಇರ್ತಾರೆ, ಅವ್ರಿಗೆ ತಪ್ಪು ಸಂದೇಶ ತಿಳಿಬಾರ್ದು. ನೀವು ಈ ರೀತಿ ಒಂದು ಸುಳ್ಳು ತಪ್ಪುಗಳು ಮಾಡೋದ್ರಿಂದನೇ ಅಭಿಮಾನಿಗಳು ಫಾಲೋ ಮಾಡ್ತಾರೆ. ಇದು ಚಿಕ್ಕ ತಪ್ಪು, ಅದು ಚಿಕ್ಕದೆ. ಸುದೀಪ್ ಅವ್ರಿಗೆ ನೀವು ಪನಿಷ್ಮೆಂಟ್ ನೀವು ಹೇಳ್ತಲ್ಲ, ಮಾತಾಡೋದು ಬಿಟ್ಟು ತಪ್ಪು ಮಾಡಿರೋ ಕಾರಣ ಒಂದು ಬಿಟ್ಟಿರೋದು ಇದಕ್ಕೆ ಒಂದು ಇದೇನೆ ಮೈನು. ಸುದೀಪ್ ಅವ್ರು ಸುಳ್ಳು ಹೇಳಿದ್ರು ಅನ್ನೋದನ್ನ, ಅದು ಅವ್ರು ಸುಳ್ಳು ಹೇಳಿರೋದು ಸುಳ್ಳು ಅನ್ನೋದು ನಿಮ್ಗೆ ನಿಜ ಆಗಿದ್ರೆ, ಇವಾಗ ಸುದೀಪ್ ಅವರು ನೀವು ಬಾಮಾರಿಸ್ ಅವ್ರ ಹೆಸರು ಬಿಟ್ಬಿಟ್ಟು MG ರಾಮಮೂರ್ತಿ ಮತ್ತೆ ರಮೇಶ್ ಹೇಳ್ತಾರೆ, ಅದು ನೀವು ಸುಳ್ಳಾಗುತ್ತೆ. ಅದಕ್ಕೆ ನೀವು ಅವಕಾಶ ಮಾಡ್ಕೊಳ್ಬೇಡಿ. ದಯಮಾಡಿ ಮೆಜೆಸ್ಟಿಕ್ ಚಿತ್ರದ ನಿಜವಾದ ನಿರ್ಮಾಪಕರ ಬಗ್ಗೆ ನೀವು ಅಟ್ಲೀಸ್ಟ್ ನೀವು ಅವ್ರ ಬಗ್ಗೆ ನೀವು ಹೊಗಳೋದು ಬೇಡ, ಏನು ಬೇಡ. ಬಾಮಾರಿಸ್ ಅವರು ಈ ಚಿತ್ರಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ತಿಳಿಸೋ ರೀತಿ ಮಾಡಿ. ಆಮೇಲೆ ದಯಮಾಡಿ ದರ್ಶನ್ ಅಭಿಮಾನಿಗಳು ಆಗ್ಲಿ, ಪ್ರತಿ ಯಾರೇ ಕನ್ನಡ ಅಭಿಮಾನಿಗಳಾಗ್ಲಿ, ತಪ್ಪಾಗಿದ್ರೆ ಕ್ಷಮೆ ಇರಲಿ. ಯಾರೇ ತಪ್ಪು ಮಾಡಿದ್ರು ಅದ್ರ ವಿರುದ್ಧ ಮಾತಾಡೋಕ್ಕೋಸ್ಕರ ನಾನು ಲೈವ್ ಬರೋದು. ನಾನು ದರ್ಶನ್ ಅವ್ರ ಪರವಾಗೂ ಇದ್ದೀನಿ, ಸುದೀಪ್ ಅವ್ರ ಪರವಾಗೂ ನಿಂತಿದ್ದೀನಿ, ಯಶ್ ಅವ್ರ ಪರವಾಗೂ ನಿಂತಿದ್ದೀನಿ. ಪಕ್ಕಾ ನಾನು ರಾಜವಂಶದ ಅಭಿಮಾನಿ, ಕನ್ನಡ ಅಭಿಮಾನಿ. ಮುಖ್ಯವಾಗಿ ಈ ರೀತಿ ಯಾವುದೇ ನಾಯಕ ನಟರು ಅಭಿಮಾನಿಗಳು ತಪ್ಪು ಮಾಡಿದ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಅಂತ ಬರ್ತೀನಿ. ಮತ್ತೆ ಹೀರೋಗಳು ತಪ್ಪು ಮಾಡೋದು ತಪ್ಪು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ತಪ್ಪಿದೆ, ಕ್ಷಮೆ ಇರಲಿ. ಆದಷ್ಟು ದರ್ಶನ್ ಅವ್ರಿಗೆ
ಕೇಳ್ಕೊಂತ ಇರೋದಿಷ್ಟೇ. ಭಾಮ ಹರೀಶ್ ಅವರು ಇಲ್ದಿರ ನೀವು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡದೆ ಹೋಗಿದ್ರೆ ನೀವು ಇಷ್ಟು ಲೆವೆಲ್ಗೆ ಬೆಳೆಯಕ್ಕೆ ಆಗ್ತಾನೆ ಇರಲಿಲ್ಲ. ಇದ್ರ ಹಿಂದೆ 1000 ಜನ ಇರ್ಬೋದು ಸರ್. ಮುಖ್ಯವಾಗಿ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಕಾರಣನೇ ಭಾಮ ಹರೀಶ್ ಅವರು. ಭಾಮ ಹರೀಶ್ ಅವರು ಚಿತ್ರ ಸ್ಟಾರ್ಟ್ ಆಗಿದ್ದಕ್ಕಿಂತನೇ PN ಸತ್ಯ ಅವರು ಡೈರೆಕ್ಟರ್ ಆಗಿದ್ದು. PN ಸತ್ಯ ಅವರು ಡೈರೆಕ್ಷನ್ ಮಾಡಿದ್ಮೇಲೆ ನಿಮಗೂ ಒಂದು ಚಾನ್ಸ್ ಅಂತ ಸಿಕ್ಕಿದ್ದು, ಇದು ಮಾಡಿದ್ದು. MG ರಾಮಮೂರ್ತಿ ಮತ್ತು ರಮೇಶ್ ಅವರು ಆ ಕಾಲದಲ್ಲೇ ಫೈನಾನ್ಸ್ ಕೊಟ್ಟು ಏನು ₹1 ಬಿಡ್ದಿರಾ ಅದ್ರ ಜೊತೆಗೆ ಎಕ್ಸ್ಟ್ರಾ ದುಡ್ಡು ತಗೊಂಡು ಅವರು ನಿಮ್ಮ ಚಿತ್ರಕ್ಕೆ ಸಹಾಯ ಮಾಡಿದ್ದು. ಬೇಕಾದ್ರೆ MG ರಾಮಮೂರ್ತಿ ಅವ್ರನ್ನ ಕೇಳಿ, ರಮೇಶ್ ಅವ್ರನ್ನ ಕೇಳಿ. ಭಾಮ ಹರೀಶ್ ಅವರು ಸಾಲ ಸೋಲ ಮಾಡಿ ಚಿತ್ರ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ನಾಯಕ ನಟನ ಪರಿಚಯ ಮಾಡಿಸಿದ್ದು ಭಾಮ ಹರೀಶ್ ಅವರು. ನನ್ನ ಕಡೆ ಏನಾದ್ರು ತಪ್ಪಾಗಿದೆ ಕ್ಷಮೆ ಇರಲಿ. ನಮಸ್ಕಾರ, ಬರ್ತಾ ಇದ್ದೀನಿ ಸ್ನೇಹಿತರೆ. ಇದು ಆದಷ್ಟು ದರ್ಶನ್ ಅವ್ರಿಗೆ ಅವ್ರ ಅಭಿಮಾನಿಗಳು ಮುಟ್ಟಿಸ್ಲಿ. ತಪ್ಪು ಯಾರ್ದು ಆಗಿದ್ರು ತಪ್ಪೇ, ಅದ್ರ ಬಗ್ಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಬರ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಪ್ರೀತಿಯ ಕನ್ನಡಿಗ ಯೋಗಿ. ಕ್ಷಮೆ ಇದ್ರೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.